ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನು ಕವಿತಾ ಮಾಣಿ. ಇವತ್ತೊಂದು ಸ್ಪೆಷಲ್ ಆಗಿ ಲಾಗ್ ಮಾಡುವಂತ ಇದ್ದೇನೆ. ಏನಪ್ಪ ಲಾಗ್ ಅಂತ ಹೇಳಿದರೆ, ನಾನು ಪಾರ್ಲರ್ಗೆ ಹೋಗೋದು ತುಂಬ ಕಡಿಮೆ. ಅದು ಕೂಡ ನಾನು ಆ ಮ್ಯಾರೇಜ್ ಟೈಮಲ್ಲಿ, ಅಂದರೆ ಮೇ 22ಗೆ ಮ್ಯಾರೇಜ್ ಆಯಿತು, ಆ ಟೈಮಲ್ಲಿ ಮಾತ್ರ ನಾನು ಆ ಪಾರ್ಲರ್ಗೆ ವಿಸಿಟ್ ಮಾಡಿರುವಂಥದ್ದು. ಸೊ ಮೊನ್ನೆ ಅಷ್ಟೇ ನಮ್ಮ ಆಫೀಸ್ನ ಕೆಳಗಡೆ ಒಂದು ರೋಸ್ ಮ್ಯಾಕ್ ಅನ್ನುವಂಥ ಒಂದು ಪಾರ್ಲರ್ ಓಪನ್ ಆಗಿದೆ. ಸೊ ಜಸ್ಟ್ ಒಂದು ವಿಸಿಟ್ ಮಾಡುವಂತ ಹೋಗಿದ್ದೆ. ವಿಸಿಟ್ ಮಾಡುವಾಗ ಅಲ್ಲಿ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಅಲ್ಲಿನ ಸರ್ವಿಸ್ ಆಗಿರ್ಬೋದು, ಅವರ ಮಾತಾಡೋ ಒಂದು ಕಸ್ಟಮರ್ಸ್ ಹತ್ರ ಹೇಗೆ ಮಾತಾಡ್ತಾರೆ ಎಲ್ಲನೂ ಕೂಡ ತುಂಬ ಇಷ್ಟ ಆಯಿತು. ಕೆಲವೊಂದು ಟಿಪ್ಸ್ ಹೇಳ್ತಾ ಹೋದರು, ಫೇಸ್ ಗ್ಲೋ ಬರಬೇಕಾದ್ರೆ ಏನು ಮಾಡಬೇಕು, ಮತ್ತು ಮನೆಯಲ್ಲೇ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ. ಸೊ ತುಂಬ ಟಿಪ್ಸನ್ನು ಕೂಡ ಹೇಳಿದರು. ಸೊ ತುಂಬ ಅಟ್ರ್ಯಾಕ್ಟ್ ಆಯಿತು ನನಗೆ. ಅದಕ್ಕೋಸ್ಕರ ಇವತ್ತು ಒಂದು ಸಲ ವಿಸಿಟ್ ಮಾಡುವಂತ ಇದ್ದೇನೆ. ಸೊ ಹೇರ್ ಕೂಡ ಅಷ್ಟೇ ಸ್ಟ್ರೈಟ್ನಿಂಗ್ ಮಾಡಿದ ನಂತರ ತುಂಬ ರಫ್ ಆಗಿದೆ. ಅವ್ರು ಹೇಳಿದರು ನಾವು ಸ್ಪಾ ಮಾಡ್ತೇವೆ, ನೋಡುವ ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಸೊ ಅದು ಕೂಡ ಮಾಡಲಿಕ್ಕಿದ್ದೇನೆ. ಅದೇ ರೀತಿ ಫೇಸ್ ಎಲ್ಲ ತುಂಬ ಡಲ್ ಆಗಿದೆ. ಈಗ ನೋಡ್ಬೋದು ನೀವು, ಯಾವುದೇ ಮೇಕಪ್ ನಾನು ಯೂಸ್ ಮಾಡಿಲ್ಲ. ಸೊ ಫೇಸ್ ತುಂಬ ಡಲ್ ಆಗಿದೆ. ಆಫ್ಟರ್ ಒಂದು ಫೇಶಿಯಲ್ ಯಾವ ರೀತಿಯಲ್ಲಿ ಫೇಸ್ ಗ್ಲೋ ಬರುತ್ತೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ, ಬನ್ನಿ. ಎಸ್, ಇದು ಪ್ರೊಫೆಷ್ನಲ್ ಬ್ಯೂಟಿ ಪಾರ್ಲರ್ ರೋಸ್ ಮ್ಯಾಕ್ನವ್ರದ್ದು. ಸೊ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್, ಇಲ್ಲಿ ಇಬ್ಬರಿದ್ದಾರೆ. ಹಾಯ್. ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಜೋಡಿಸಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೋಗ್ತಾ ಸೊ ತುಂಬ ಚೆನ್ನಾಗಿದೆ, ನೋಡೋದಕ್ಕೇ ಅಟ್ರಾಕ್ಟಿವ್ ಆಗಿದೆ. ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ದರೆ, ಎಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಐಬ್ರೋ ಶೇಪ್ ಆಗಿರ್ಬೋದು. ಇಲ್ಲಿ ನೋಡಿ ಸ್ಪಾ ಎಲ್ಲ ಮಾಡಲಾಗತ್ತೆ. ಇನ್ನು ನೋಡಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಕ್ವಾಲಿಟಿ ಪ್ರಾಡಕ್ಟ್. ಮ್ಯಾಟ್ರಿಕ್ಸ್ನವ್ರದ್ದಿದೆ, ಲಾರಿಯಲ್, ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ನಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಂತ. ಅದೇ ರೀತಿ ಈ ಒಂದು ಪಾರ್ಲರ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಇರುವಂಥದ್ದು. ಎಸ್, ಇದು ನೋಡ್ತಾ ಹೋದರೆ ಇಲ್ಲಿ ಫೇಶಿಯಲ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು ಇಲ್ಲಿ ಮಾಡಲಾಗತ್ತೆ. ಸೊ ಹೋಗ್ತಾ ಎಸ್, ಇಲ್ಲಿ ಒಬ್ಬರು ಬ್ರೈಡ್ ಕೂಡ ರೆಡಿ ಆಗ್ತಿದ್ದಾರೆ. ನೆಕ್ಸ್ಟ್ ತೋರಿಸ್ತೇನೆ ಅವರನ್ನು ಕೂಡ. ನೋಡಿ, ಇದು ಫುಲ್ ರೂಮ್ಗಳು ಕೂಡ ಇದೆ. ಇದು ಐಬ್ರೋ ಶೇಪ್ ಆಗಿರ್ಬೋದು. ಸೊ ಇಲ್ಲಿ ಈ ಒಂದು ಸರ್ವಿಸನ್ನು ಮಾಡಲಾಗತ್ತೆ. ಎಸ್, ತುಂಬ ವಿಶಾಲವಾದಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಕ್ಕಟ್ಟಿಲ್ಲ. ಸೊ ಅದೇ ರೀತಿ ಆಫರ್ ಕೂಡ ಇದೆ, ತುಂಬ ಆಫರ್ ಎಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ರಫ್ ಆಗಿದೆ ಹೇರ್ ಅನ್ನುವಂಥದ್ದು. ಸೊ ಇದರ ರಿಸಲ್ಟ್ ಹೇಗಿದೆ, ಈಗ ಹೇರ್ ಸ್ಪಾ ಮಾಡಿಸ್ತಾ ಇದ್ದೇನೆ. ಸೊ ಇದರ ರಿಸಲ್ಟ್ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಇದು ಫೈನಲ್ ರಿಸಲ್ಟ್. ತುಂಬ ಚೆನ್ನಾಗಿ ಈ ಒಂದು ಹೇರ್ನ ಸ್ಪಾ ಮಾಡಿದ್ದಾರೆ. ಸೊ ಇದರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ಎಷ್ಟು ಮಸಾಜ್ ಸಿಗುತ್ತೋ ಅಷ್ಟು ಸ್ಮೂತಾಗಿರುತ್ತೆ ಹೇರ್ ಕೂಡ. ಸೊ ನೀವೇನಾದರೂ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಇಲ್ಲಿ ಬಂದರೆ ಹೆಸರು ಹೇಳಿದರೆ ಖಂಡಿತ ನಿಮಗೂ ಕೂಡ ಡಿಸ್ಕೌಂಟ್ ಇದೆ. ಹಾಯ್, ನನ್ನ ಹೆಸರು ಶ್ರುತಿ ಅಂತ. ನಾನು ರೋಸ್ ಮ್ಯಾಕ್ ಪಾರ್ಲರಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿ ಎಲ್ಲ ಥರದ ಸರ್ವಿಸ್ಗಳು ಇಲ್ಲಿ ಸಿಗ್ತದೆ. ಸ್ಕಿನ್ನಿಂದು, ಹೇರಿದ್ದು, ಪ್ರತಿಯೊಂದು. ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದರೆ ಸ್ಕಿನ್ ಟ್ರೀಟ್ಮೆಂಟ್ ಆಗಿ ತಗೊಂಡು ಸೆಟ್ಟಿಂಗ್ಸ್ ಥರ ನಾವು ಮಾಡ್ತೇವೆ. ಹೇರ್ ಕೂಡ ಹಾಗೆ ಸ್ಮೂತ್ನಿಂಗ್ ಆಗಿರ್ಬೋದು, ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಆಗಿರ್ಬೋದು, ಕೆರಟಿನ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೀಗೆ ಎಲ್ಲ ಥರದ್ರಲ್ಲಿ ಕೂಡ ಬ್ರೈಡ್, ಹೇರ್ ಸ್ಪಾ, ಹೀಗೆ ಎಲ್ಲ ಥರದ್ರಲ್ಲಿ ಸಹ ಯಾವುದು ಬೇಕಿದ್ರೆ ಬಂದರೆ ನಮ್ಮನ್ನೊಮ್ಮೆ ಕನ್ಸಲ್ಟ್ ಮಾಡ್ಬೋದು. ಪ್ರೊಫೆಷ್ನಲ್ ಥರವೇ ನಾವು ಎಲ್ಲ ಸಹ ಟ್ರೀಟ್ಮೆಂಟ್ ಮಾಡೋದು. ಅಂದರೆ ತುಂಬ ಜನರಿಗೆ ಈಗ ಹೇರ್ ಫಾಲ್ ಪ್ರಾಬ್ಲಮ್ ತುಂಬ ಇರುತ್ತೆ. ಸೊ ಅಂಥವರಿಗೆಲ್ಲ ಕನ್ಸಲ್ಟ್ ಮಾಡ್ತೀರಾ ನೀವು? ಹಾಂ, ಎಂಥ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇದ್ದರೆ ಫಸ್ಟ್ ನಾವು ಅವ್ರಿಗೆ ಏನು ಫುಡ್ ನ್ಯೂಟ್ರಿಷನ್ಸ್ ಹೇಳ್ತೇವೆ ನಾವು ಫಸ್ಟ್. ಅವ್ರಿಗೆ ಏನೇನು ಬೇಕು, ಏನೇನು ಹೆಲ್ತಿಗೆ ತಗೊಳ್ತಿದ್ದಾರೆ, ನೀರು, ನಿದ್ರೆ, ಫ್ರೂಟ್, ಜ್ಯೂಸಸ್
ಏನೇನು ಬೇಕು, ಆ ಹೆಲ್ತಿಗೆ ಏನೇನು ಬೇಕು ಅದನ್ನು ಫಸ್ಟ್ ನಾವು ಹೇಳ್ತೇವೆ. ಮತ್ತು ನಾವು ಫಸ್ಟ್ ಏನಂತ ಹೇಳಿದ್ರೆ ನಾವು ಒಳಗಡೆಯಿಂದ ನಾವು ಏನೇ ಮಾಡಬೇಕು ಅದು ಒಳಗಡೆಯಿಂದ ನಾವು ಗ್ಲೋ ಕೊಡಬೇಕು. ಓಕೆ. ಹೊರಗಡೆಯಿಂದ ನಾವೇನು ಮಾಡಿದ್ರು ಕೂಡ ಅದೆಲ್ಲ ಆರ್ಟಿಫಿಷಿಯಲ್. ನಾವು ಒಳಗಡೆಯಿಂದ ಸ್ಟ್ರಾಂಗ್ ಆಗಿದ್ದರೆ ನಮಗೆ ಹೊರಗಡೆಯಿಂದ ಎಲ್ಲ ಕೂಡ ಕರೆಕ್ಟಾಗಿ ಇರ್ತದೆ. ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ? ನಾವು ಪ್ರಾಡಕ್ಟ್ ಬಂದು ಇದರಲ್ಲಿ ಫೇಶಿಯಲ್ಸ್ ಇದು ಬರೋದಾದರೆ ಲೋಟಸ್, ಅರೋಮಾ ಮ್ಯಾಜಿಕ್, ಶಹನಾಜ್, ಮತ್ತು ಕೆಲವರಿಗೆ ಯಾವುದಾದ್ರು ಬೇಕು ಡಿಮ್ಯಾಂಡ್ ಇದ್ದರೆ ಅದನ್ನು ಕೂಡ ನಾವು ಮಾಡ್ತೇವೆ. ಮತ್ತು ಇದು ಬಂದರೆ ಹೇರ್ ಇದರಲ್ಲಿ ಸುರಸ್ಕಾಫ್, ಲಾರಿಯಲ್, ಮ್ಯಾಟ್ರಿಕ್ಸ್ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ಜಸ್ಟ್ ಓಪನಿಂಗ್ ಆಗಿರುವಂಥದ್ದು. ಸೊ ಯಾವೆಲ್ಲ ಆಫರ್ ಹಾಕಿದ್ದಾರೆ ಇವಾಗ? ಆಫರ್ ಬಂದು ಸ್ಟಾರ್ಟಿಂಗಲ್ಲೆಲ್ಲ ಇತ್ತು. ಈಗ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಬಂದು. ತುಂಬ ನಮ್ಮದು ರಿಸಲ್ಟ್ ನೋಡಿ ಎಲ್ಲರೂ ಕೂಡ ಬಂದವರೇ ಹೆಚ್ಚು, ನಮ್ಮ ವರ್ಕ್ ನೋಡಿ ಹೀಗೆ ಬಂದವರೇ ಹೆಚ್ಚು. ಹಾಗೆ ಇದ್ದ ಕಾರಣ ಸ್ಟಾರ್ಟಿಂಗಲ್ಲಿ ಲೆಂತಿಗೆ ಎನಿ ಲೆಂತ್ 3500 ಹಾಕಿದ್ರು ಸ್ಮೂತ್ನಿಂಗ್. ತುಂಬ ಜನ ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ, ಒಳ್ಳೆ ರಿಸಲ್ಟ್ ಕೂಡ ಇದೆ. ಅವರಿದು ನೆಕ್ಸ್ಟ್ ಪಬ್ಲಿಕ್ ಆಗಿ ತುಂಬ ಜನ ಕೂಡ ಬಂದಿದ್ದಾರೆ. ನಾನು ಫೇಶಿಯಲ್ ಮಾಡಿಸ್ಕೊಂಡಿದ್ದೇನೆ, ನಿನ್ನೆಷ್ಟೇ ಫೇಶಿಯಲ್ ಮಾಡಿಕೊಂಡೆ. ಸೊ ನಿನ್ನೆನೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಟೈಮ್ ಸಿಗಲಿಲ್ಲ. ಈವ್ನಿಂಗ್ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡ್ಬೋದು ಫೇಸ್ ತುಂಬ ಗ್ಲೋ ಅನ್ನಿಸ್ತಾ ಇದೆ. ನಿನ್ನೆ ಫೇಸ್ ತುಂಬ ಡಲ್ ಇತ್ತು, ಇವತ್ತು ಎಲ್ಲ ಒಂದು ಡಲ್ನೆಸ್ ಹೋಗಿ ತುಂಬ ಗ್ಲೋ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಯಾವ ರೀತಿಯಲ್ಲಿ ಇದನ್ನು ಮೇಂಟೈನ್ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಹೇಳ್ತಾ ಹೋದರು. ಸೊ ಅದೇ ರೀತಿ ಹೇರ್ ಕೂಡ ನೋಡ್ಬೋದು ತುಂಬ ಸ್ಮೂತ್ ಅನ್ನಿಸ್ತಾ ಇದೆ. ನಿನ್ನೆ ತುಂಬ ರಫ್ ಇತ್ತು ಹೇರ್, ಇವತ್ತು ನೋಡಿ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ. ಹೊಸತಾಗಿ ಸ್ಮೂತ್ನಿಂಗ್ ಮಾಡಿಸ್ತಾ ಥರ ವಾಪಸ್ ಅನ್ನಿಸ್ತಾ ಇದೆ, ಆ ಒಂದು ಫೀಲ್ ಕೊಡ್ತಾ ಇದೆ. ರೋಸ್ ಮ್ಯಾಕ್ ಪ್ರೊಫೆಷ್ನಲ್ ಬ್ಯೂಟಿ ಪಾರ್ಲರ್ನಲ್ಲಿ ಸಾಕಷ್ಟು ಸರ್ವಿಸ್ ಇದೆ. ಸೊ ಎಲ್ಲ ಸರ್ವಿಸ್ನಲ್ಲೂ ಕೂಡ ಈಗ ಡಿಸ್ಕೌಂಟ್ ಎಲ್ಲ ನಡೀತಾ ಇದೆ. ಸೊ ಅದರಲ್ಲೂ ಕೂಡ ಕೆಲವೊಂದು ಫೇಶಿಯಲ್ ಆಗಿರ್ಬೋದು, ಈಗ ಎಕ್ಸಾಂಪಲ್ ಫೇಶಿಯಲ್ ತಗೊಳ್ಳೋದಾದರೆ ತುಂಬ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾವೆ, ಹೇಗೆ ಮಾಡ್ತಾ ಇದ್ದಾವೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹಾಗೇ ತಂದು ಹಾಕೋದಕ್ಕೂ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದೇ ರೀತಿಯಾಗಿ ಸ್ಮೂತ್ನಿಂಗ್ ಕೂಡ ಅಷ್ಟೇ, ತುಂಬ ಮಸಾಜ್ ಕೊಟ್ಟರು. ಆ ಮಸಾಜ್ ಹೇಗೆ ಫೀಲ್ ಆಯಿತು ಅಂತ ಹೇಳಿದರೆ ಒಂದ್ಸಲ ಜೋರಾಗಿ ನಿದ್ದೆ ಬಂತು. ಸೊ ಆ ಟೈಪಲ್ಲಿ ತುಂಬ ಚೆನ್ನಾಗಿ ಮಸಾಜ್ ಕೂಡ ಮಾಡಿದರು. ಫೇಶಿಯಲ್ ಮಾಡೋಗ್ಲೂ ಕೂಡ ಅಷ್ಟೇ, ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಗಲೇ ನಮ್ಮ ಫೇಸ್ ಅನ್ನೋಂಥದ್ದು ಗ್ಲೋ ಬರುತ್ತೆ. ಅಷ್ಟು ಚೆನ್ನಾಗಿ ಒಂದು ಮಸಾಜನ್ನು ಕೂಡ ಫೇಸಿಗಾಗಿರ್ಬೋದು ಹೇರ್ಗಾಗಿರ್ಬೋದು ಕೊಟ್ಟರು. ಸೊ ಈಗ ಆಫರ್ ನಡೀತಾ ಇದೆ, ಇನ್ನೊಂದು ಸ್ಪೆಷಲ್ ಆಫರ್ ಇದೆ. ಇದರ ಬಗ್ಗೆ ಹೇಳಿದರೆ ನಿಮಗಂತೂ ತುಂಬ ಶಾಕ್ ಆಗುತ್ತೆ. ಅದನ್ನು ನೀವು ಈ ಪಾರ್ಲರ್ಗೆ ಬಂದೇ ಏನು ಅಂತ ತಿಳ್ಕೊಬೇಕು. ಯಾಕಂತ ಹೇಳಿದರೆ ಅಂಥ ಒಂದು ಸ್ಪೆಷಲ್, ಅಂದರೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗ್ಬೋದು ಆ ಆಫರ್ ಏನು ಅಂತ. ಸೊ ಒಂದು ವೇಳೆ ಆ ಆಫರ್ ಏನು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದರೆ ಈ ಪಾರ್ಲರ್ಗೆ ನೀವು ವಿಸಿಟ್ ಮಾಡಲೇಬೇಕು. ನನಗೆ ಸರ್ವಿಸ್ ಕೊಟ್ಟಿರುವಂಥದ್ದು ಶ್ರುತಿ ಮ್ಯಾಮ್ ಅಂತ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗಿ ಅದನ್ನು ಹೇಳ್ತಾ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿ ಒಂದು ಸರ್ವಿಸನ್ನು ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ವಿಸಿಟ್ ಅಡ್ರೆಸ್ ಏನು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹೇಳ್ತೇನೆ. ಸೊ ಆ ಒಂದು ಅಡ್ರೆಸ್ಗೆ ನೀವು ವಿಸಿಟ್ ಮಾಡ್ಬೋದು. ಮಿಸ್ ಮಾಡಬೇಡಿ. ಪ್ರೊಫೆಷ್ನಲ್ ಬ್ಯೂಟಿ ಪಾರ್ಲರ್ ರೋಸ್ ಮ್ಯಾಕ್ ಭೇಟಿ ಕೊಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡ್ಬೋದು. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.